ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಬೆಳವಣಿಗೆ ಹೊಂದುತ್ತಿದ್ದು ಇಂತಹ ಸಂದರ್ಭದಲ್ಲಿ ನೂತನ ತಂತ್ರಜ್ಞಾನದ ಅತ್ಯಾಧುನಿಕ ಮಾಡೆಲ್ನ ಕಾರುಗಳು ಮಂಗಳೂರಿಗೆ ಲಗ್ಗೆಯಿಡ್ತಾ ಇವೆ. ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಕಂಪನಿಯು ತನ್ನ ಟಕ್ಸನ್ ಶ್ರೇಣಿಯ ಹೊಸ ಆವೃತ್ತಿಯ ಹುಂಡೈ ಆಲ್ ನ್ಯೂ ಟಕ್ಸನ್ ಕಾರನ್ನು ಪರಿಚಯಿಸಿದ್ದು ಅದನ್ನು ಮಂಗಳೂರಿನ ಕುಂಟಿಕಾನದಲ್ಲಿರುವ ಅದ್ವೈತ್ ಹುಂಡೈ ಶೋರೂಮ್ನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಸಮಾರಂಭ ನಿನ್ನೆ ಸಂಜೆ ನಡೆಯಿತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರನಟ ರಾಜದೀಪಕ್ ಶೆಟ್ಟಿ, ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮಂಗಳೂರಿನಲ್ಲಿ ರಸ್ತೆ ಮತ್ತಿತರರ ಮೂಲ ಸೌಲಭ್ಯಗಳು ಸೃಷ್ಟಿಯಾಗುತ್ತಿವೆ. ಇದು ಆಧುನಿಕ ಕಾರುಗಳ ಸಂಚಾರಕ್ಕೆ ಅನುಕೂಲಕರ ಹಾಗೂ ಪೂರಕವಾಗಲಿವೆ ಅಂತ ಹುಂಡೈ ಆಲ್ ನ್ಯೂ ಟಕ್ಸನ್ ಕಾರನ್ನ ಬಿಡುಗಡೆ ಮಾಡಿದ ಅದ್ವೈತ್ ಹುಂಡೈ ಮಳಿಗೆಗೆ ಶುಭ ಹಾರೈಸಿದರು. Beautiful occasion and congratulations to the management as well as the first few customers who have booked this awesome premium SUV Tucson. I'm sure you guys will enjoy it. As far as the Mangaluru roads will also be getting better, I hope, so that we can truly enjoy the ride on these amazing luxury cars. I know, I will not keep it long, I'll keep it short. I know you guys are tired. And once again, a beautiful experiment in a Telugu movie, a superhuman movie titled Hanuman is going to release soon. I request all of you guys to please watch it. ಬಳಿಕ ಗಣ್ಯಾತಿ ಗಣ್ಯರು ನೂತನ ಕಾರನ್ನ ಅನಾವರಣ ಮಾಡಿದ್ರು. ರಾಜದೀಪಕ್ ಶೆಟ್ಟಿ ಪತ್ನಿ ಸೋನಿಯಾರಾಜ್, ಉದ್ಯಮಿ ಹಾಗೂ ಬಾಲಾಜಿ ಸಮೂಹ ಸಂಸ್ಥೆಗಳ ಮಾಲಕರಾದ ಕೆ ವಿಶ್ವನಾಥ ಪ್ರಭು ಮತ್ತು ರಾಜಶ್ರೀ ವಿಶ್ವನಾಥ ಪ್ರಭು ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಶುಭ ಕೋರಿದ್ರು. ಹುಂಡೈ ಟಕ್ಸನ್ ಕಾರನ್ನ ಮೊದಲ ಬಾರಿಗೆ 2004ರಲ್ಲಿ ಪರಿಚಯಿಸಲಾಗಿತ್ತು. ಇದೀಗ 18 ವರ್ಷಗಳ ನಂತರ ಹಾಗೂ 3 ತಲೆಮಾರುಗಳ ಬಳಿಕ ಹೊಸ ಹುಂಡೈ ಆಲ್ ನ್ಯೂ ಟಕ್ಸನ್ ಕಾರನ್ನ ಬಿಡುಗಡೆ ಮಾಡಿದೆ. ಇಂದ್ರಿಯಾ ಸ್ಪೋರ್ಟಿನಸ್ ಪರಿಕಲ್ಪನೆಯ ಮೇಲೆ ಹೈಟೆಕ್ ಮತ್ತು ನವೀನವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎಂಬ 2 ವರ್ಷನ್ಗಳಲ್ಲಿ ಇದು ಲಭ್ಯವಿದೆ. ಅನೇಕ ಹೊಸ ಫೀಚರ್ಗಳನ್ನು ಒಳಗೊಂಡಿದೆ. ಅದ್ವೈತ್ ಹುಂಡೈ ಶೋರೂಮ್ನ ಮಂಗಳೂರು ಕ್ಲಸ್ಟರ್ ಮುಖ್ಯಸ್ಥ ಶಶಿಕಾಂತ್ ಶೆಟ್ಟಿ, ಶಿವಪ್ರಸಾದ್, ಸುಪ್ರೀಂ ಪೂಜಾರಿ, ಸುಧಾಕರ್ ರಾಜೇಶ್ ಉಳ್ಳಾಲ್, ಮೀನಾ ರೇಗು, ಹರ್ಷರಾಜ್, ಪ್ರೀತಮ್ ಮತ್ತು ಇತರರು ಉಪಸ್ಥಿತರಿದ್ದರು. ಲಿಯಾನಾ ಅರಾನ್ ಅವರು ಕಾರ್ಯಕ್ರಮ ನಿರ್ವಹಿಸಿ ಕಾರಿನ ವಿಶೇಷತೆಗಳನ್ನು ವಿವರಿಸಿದರು.